प्रणो देवी सरस्वती वाजे बिर्वाजिनीवती धीनामविद्रवतो गणानां त्वा गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणस्पत नः शृण्वन्नो दिविश्रीदसादनं जातवेदवेदनामसोमराजीयतो निदः निवेदाः वनः परशुदति दुर्गाणि विश्वानावेव सिन्धुं दुरिताग्निः कुमारं माता युवतिः समप्तं गुहापिबर्जन तदादिवित्रे अनेकमस्य नमिनञ्जनादपुरप्रवश्यन्निहितमरतो गौरीर्मिमाय सलिलानि दक्षत्येकपदे द्विपदे सा चतुष्पदे अष्टावधे नवपदे बभूवुषे सहस्राक्षरमेभ्यो अरिष्टानि प्रणश्यन्ति दुरितानि भयानि च शान्तिरस्तु शिवं दासोगाः कुर्वन्तु मङ्गलम् व्यपरिपालयन्तान्यायेन मार्गेण महीमहीषाः गो ब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु। ತಿಂಗಳ ಜಾತ್ರೆ ಇವತ್ತು 29 ಸಂಪನ್ನ ರಾಜರಾಜೇಶ್ವರಿ ಪರಿವಾರ ದೇವತೆಗಳೆಲ್ಲ ಇದ್ದಾರೆ. 5 ದೇವರಿಗೆ ಬೆಳಿಗ್ಗೆ ಮಧ್ಯಾಹ್ನ ಆಗಲಿ ಸುಬ್ರಹ್ಮಣ್ಯ ರಾಜರಾಜೇಶ್ವರಿ ಭದ್ರಕಾಳಿ ಶಾಸಕ ಇಲ್ಲಿ ಪಂಚಲೋಕ ವಿದ್ಯೆಗಳು ಇದಕ್ಕೆ ವೈಶಿಷ್ಟ್ಯ ಅಂದರೆ ಎಲ್ಲ ಮೃಣ್ಮಯ ಹಿಂದೆ ಗರ್ಭಗೃಹದಲ್ಲಿ ಎಲ್ಲ ದೇವರ ಒಂದು ಆವಾಸ ಸ್ಥಾನ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ ಭೈರವಾದ ಗಣಗಳು ಹಾಗೆ ಲಕ್ಷ್ಮೀ ಸರಸ್ವತಿ ಮತ್ತು ಗಂಡ ಎಲ್ಲ ದೇವರುಗಳಿರುವಂಥ ಒಂದು ವಿಶೇಷ ಕ್ಷೇತ್ರ. ಇಲ್ಲಿ ಬಂದು ಕೈ ಮುಗಿದು ಜನ ಆಡುವ ಮಾತು ಎಲ್ಲ ದೇವರನ್ನು ಪೂಜಿಸಿದಾಗ ಆಯಿತು ಅಂತ ಒಂದು ವಿಶೇಷ ಕ್ಷೇತ್ರಕ್ಕೆ ತಾವು ದಯಮಾಡಿಸಿದ್ದಾರೆ. ರಾಜರಾಜ ಪರಿವಾರ ದೇವತೆಯ ಪೂರ್ಣಾನುಗ್ರಹ ಸರ್ಕಾರದ ಮೇಲೆ ಇನ್ನೂ ಮೇಲೆ ಲೋಕದ ಮೇಲೆ ಜನರ ಮೇಲೆ ಅನುಗ್ರಹಿಸಿ ಮುಖರಿಗೆ ಬೇಡಿಕೆ ಹಾಗೆ ಬಂದಂಥ ಎಲ್ಲ ಜನರಿಗೆ ಆ ಜನರಿಗೆ ಒಟ್ಟಿಗೆ ಬಂದವರಿಗೆ ಲೋಕ ಸಮಸ್ತ ಸನ್ಮಾನಗಳನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ जयत्वं देवी चामुण्डे गे भूतापहारे सहसवेदो प्रणवत्सोनं अश्विनन्दमिन्द्रणं वेदवन्तं तं ह्रीं नशते स्वस्ति आरोग्यमाविदाज्योपमानं महीयते धान्यं धनं वशं बहुपूजितापुष्पेर्गन्धदूपानिस्तदा दधाति वित्तं पुत्रां प्रतिन्दन्देवि महादेवेश्वराय नमः नमः प्रणते भद्राय देवी सर्वभूतेषु
ಶರಣಾಗತದೀನಾಥಮತಿರಾಮತಿಮತೀವ ಶುಭಾಂ ದದಾತಿ ಚಾರಿತ್ರ್ಯ ದುಃಖ ಭಯ ಉತ್ತಮ ವಾರದಲ್ಲಿ 3 ಆದಿತ್ಯವಾರ ಮಂಗಳವಾರ ವಿಶೇಷವಾದ ರಾತ್ರಿ ಪ್ರತಿನಿತ್ಯ ಆ ಪಂಚಲೋದರ ಗಿಡಕ್ಕೆ ಪೂಜೆ ವಿಶೇಷ ಪೂಜೆಗಳನ್ನು ಆ ಗಾಯತ್ರಿ ಪೂಜೆ ಮಾಡಿ ಪಡಿಸಿದರೆ ಮೈಯಲ್ಲಿ ಬರುವಂಥ ಒಂದು ಭಯ ಏನಾದರೂ ಉತ್ತಮ ದೋಷಗಳು ಎಲ್ಲ ಪರಿಹಾರ ಆಗ್ತದೆ ನಂಬಿಕೆ ಜನರೆಲ್ಲ ಆಶ್ಚರ್ಯ ಮಾಡಿಸ್ತಾರೆ ಉತ್ತಮ ಮಹಾಕಾರ್ಯ ಅವರೆಲ್ಲ ಭೈರವಾದ ಜನಗಳು ಒಟ್ಟಿಗೆ Question.